ಹಲವು ಕಂಬಳ ಕೂಟಗಳಲ್ಲಿ ಓಡಿ ಪ್ರಶಸ್ತಿಗೆ ಕೊರಳೊಡ್ಡಿದ ಬೇಲಾಡಿ ಬಾವರ ಎರಡೂ ಕೋಣಗಳು ಯಾರು ಊಹಿಸದ ರೀತಿಯಲ್ಲಿ ಅಸುನೀಗಿವೆ. ಕಾರ್ಕಳ ತಾಲೂಕಿನ ಕಾಂತಾವರ ಗ್ರಾಮದ ಬೇಲಾಡಿ ಎಂಬಲ್ಲಿ ಹಟ್ಟಿಯಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಎರಡೂ ಕಂಬಳದ ಕೋಣಗಳು ಇಹಲೋಕವನ್ನೇ ತ್ಯಜಿಸಿವೆ. ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರಿಗೆ ಸೇರಿದ ಹಟ್ಟಿಯಲ್ಲಿ ಕಟ್ಟಿ ಹಾಕಲಾಗಿದ್ದಂತಹ ಚಾಂಪಿಯನ್ ಪಡೆದ ಅಪ್ಪು ಮತ್ತು ತೋನ್ಸೆ ಹೆಸರಿನ ಎರಡೂ ಕೋಣಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿಯಿಂದ ಸಾವನ್ನಪ್ಪಿವೆ. 2022-23ನೇ ಸಾಲಿನಲ್ಲಿ ಕನಹಲಿಗೆಯಲ್ಲಿ ಚಾಂಪಿಯನ್ ಪಡೆದ ಕೋಣಗಳು ಇದಾಗಿದ್ವು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ದುರಂತ ಸಂಭವಿಸಿದ್ದು ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲ. ಇನ್ನು ಬೇಲಾಡಿ ಬಾವ ಜಮೀನಿನಲ್ಲಿ ಕೋಣಗಳ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಅಪ್ಪು ಮತ್ತು ತೋನ್ಸೆ ಕೋಣಗಳು 2022-23 ಋತುವಿನ ಕನಹಲಿಗೆ ವಿಭಾಗದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ವು. ಅದರಲ್ಲೂ ತೋನ್ಸೆ ಕೋಣ ನೇಗಿಲು ಹಿರಿಯ ಹಗ್ಗ ಹಿರಿಯ ಅಡ್ಡ ಹಲಗೆ ಕನೆಹಲಿಗೆ ವಿಭಾಗದಲ್ಲಿ ಸ್ಪರ್ಧಿಸಿ ಎಲ್ಲ ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಸಾಧನೆಯನ್ನ ಮಾಡಿವೆ. ಸುಮಾರು 14-15 ವರ್ಷಗಳಿಂದ ತೋನ್ಸೆಯಿಂದ ಅಲೆವೂರು ತೆಂಕುಮನೆ ರಾಘು ಶೆಟ್ಟಿ ಅವರು ಕುಟ್ಟಿ ಎಂಬ ಕೋಣವನ್ನ ತಂದಿದ್ದು ಮುಂದೆ ತೋನ್ಸೆ ಕುಟ್ಟಿ ಅಂತ ಜನಪ್ರಿಯವಾಗಿತ್ತು. ಅಲೆವೂರು ರಾಘು ಶೆಟ್ಟರ ಯಜಮಾನಿಕೆಯಲ್ಲಿ ತಡಂಬೈಲು ಕುಟ್ಟಿ ಜೊತೆ ಜೂನಿಯರ್ ವಿಭಾಗದಲ್ಲಿ 2 ಬಾರಿ ಚಾಂಪಿಯನ್ಶಿಪ್, ಹಿರಿಯ ವಿಭಾಗದಲ್ಲಿ 2 ವರ್ಷ ಚಾಂಪಿಯನ್ ಪಡೆದ ಸಾಧನೆ ಮಾಡಿವೆ. ಮತ್ತೊಂದು ಕೋಣ ಅಪ್ಪು ಕನೆಹಲಗೆ ಮತ್ತು ಅಡ್ಡಹಲಗೆ ವಿಭಾಗದಲ್ಲಿ ಸಾಧನೆ ಮಾಡಿದ ಕೋಣಗಳಾಗಿವೆ. ತಡಂಬೈಲಿನಿಂದ ತಂದಂತಹ ಕೋಣ ಬಳಿಕ ನಾರಾವಿ ಇವರ ಜೈನ್ ಮತ್ತು ಬೇಲಾಡಿ ಮನೆಯ ಹೆಸರಿನಲ್ಲಿ ಹಲವು ಪ್ರಶಸ್ತಿಗಳನ್ನು ಪಡ್ಕೊಂಡಿತ್ತು. ಎಂಕಲೆಗ್ ಬೇಜಾರು ಆತೆ ಎಂಕ ಹೆಚ್ಚಿಗೆ ಮೇಡಮ್ ಅಲ್ಲೇ ಎಲ್ಲರೂ ಬಾಯಿ ಬರೋದಿಲ್ಲ. ಎಂಕಲೆಗ್ ಒಯ್ತಲ್ಲ ಬೇಜಾರತ್ತು ಒಂಜಿ ಪಾಪ ಬಾಯಿ ಬರಂದಿನ ಎಂಕಲೆಗ್ ಆತೆ ಎಂಕಲೆಗ್ ಹೆಚ್ಚು ಅನ್ನಲ್ಲ ಹೆಂಗೆ ಬೇಜಾರು ಯಾವ ಸೈಡ್ ಒಳ್ಳೆ ಹೆಂಗೆ ಬೇಜಾರಿತ್ತು. ఆయన ఆయనకి సయ్యోడు ఆయదే సయ్యోడు పన్నది ఆయన ఏరెగ్ల కొరందే ఇల్లాడు ఆయన ಹೆಣ್ಣು ಮುಟ್ಟ ತಾಂಗ್ಕೊಟ್ಟು ಬಂದ್ಬಿಟ್ಟು ಜಾಸ್ತಿ ಇಟ್ಟು ತಾಂಕಿನಿ ఆయన.
ಕೋಡೆ ರಾತ್ರಿ ಅವು ಇಕ್ಕಲ್ಲ ಬೇಲೆದ 7-8 ಗಂಟೆ ಬಿಟ್ಟು ಉಪ್ಪು ಆಯ್ ಪೂರಾಯ್ತ ಬೇಲೆ ಮಲ್ತದು ಕುಡುಗೊಡ್ದು ತೆಡ್ಪುರ ಬೈ ಪಾಡ್ದು ಬರಲ್ಲ ತೆಡು ಏಪಲ್ಲ ಪೋಪಿನ ಒಂದು 5 ವರ್ಷ ಹೊಡೆದು ಇಂಚೇನೆ ಉಂಡು ಎನ್ನ ಮೆಗ್ಗೆ ಮೂಲ ಇಲ್ಲಾಡು ಮೆಗ್ಗೆ ಉಪ್ಪು ಆಯ್ಗಲ ಮರ ಒಂಚೂರು ಆಕ್ಸಿಡೆಂಟ್ ಅದ ಎಲ್ಲ ಗೋಪೋಯ್ ಜನ ಇಲ್ಲಾಡು ಗೊತ್ತಾಯ್ತು ಅಂಚೆ ಇಲ್ಲಾಡು ಏರ್ಲೆತ್ತಿಜೀರು ಆ ಮೆಗ್ಗೆ ಎತ್ತದ ಅಂಡಲ ಎಂಕಲ್ ಏನು ಏರುಂಡು ಬಿಡ್ಪಾದಲ್ಲಿ ಅಂಡಲ ಅವು ಆಯ್ಜೆ ಇಲ್ಲಾಡು ಇರುತ್ತ ಒಂಜಿ ಅಪ್ಪು ಪಣದ ಅವು ಎಂಕ್ ಕೊಂಚ ತಾಡಿನಾನೇ ಇರುವವು ಅಂಡಲ ಎಂಕ್ ದಾಲ ಎರಡು ಗರ್ವತ್ತಿಜಿ ಒಂದುತ್ತಿಜಿ ಅಂಚೆ ಬೊಕ್ಕೊಂಜಿ ತೋನ್ಸೆ ಲಾಸ್ಟ್ ಇಯರ್ ಬೊಕ್ಕ ಐತೆ 2 ಸೀರೀಸ್ ಆತಿನ ಲಾಸ್ಟ್ ಇಯರ್ ಸೆಕೆಂಡ್ ಆಯಿನ ದಿಂಜೆ ಮೆಡ್ಲ್ ಮಲ್ದಿ ನಾವು ತೋನ್ಸೆ ಬಂದಾಗ ಎರುಕುಲಿಗೆ ಏನಡನೆ 5 ವರ್ಷ 4 ವರ್ಷ ಅಪ್ಪು 4 ವರ್ಷ ಆಗ ತೋನ್ಸೆ ಸುರುಡು ದಿಂಜಿತ್ತೆ ಅಲೆ ಊರು ತೋನ್ಸೆ ಅಂಚೆ ಆಯ್ ಮಾತು ಕೊಟ್ಟಿಲ್ಲ ಮ್ಯಾಡ್ಲ ಮಾತ ವಿಭಾಗ ಕೊಡ್ಲ ಮ್ಯಾಡ್ಲ ಮಲ್ದಿನಿ ಆಯನ್ ಆಯ್ಕಿದೆಟ್ಟೆ ಸೈಯೋಡು ಪಾಯದೇ ಸೈಯೋಡು ಆಯದೇ ಸೈಯೋಡು ಪಣ್ಣದು ಏನು ಎರೆಗ್ಲ ಕೊರಂದೆ ಇಲ್ಲಾಡು ఆయన ಹೆಣ್ಣು ಮುಟ್ಟ ತಾಂಗ್ ಕೊಟ್ಟು ಬಂದ್ಕಿನ ಜಾಸ್ತಿ ಇಟ್ಟು ತಾಂಕಿನಿ ನಾನು ಕುಂದಲ ಮ್ಯಾಡ್ಲದಂತೆ ಈ ಸಾರಿ ಒಂಚೂರು ಗರಡಿದ ಬೊಕ್ಕೆ ಇನ್ನೊಂತೆ ಆರೋಗ್ಯದ ಸಮಸ್ಯೆ ಇಡಿ ಸರಿ ಕೆಲವು ಲಾಸ್ಟ್ ಕಂಬ್ಲ ಪೋತು ಜಿಂಕುಲು ದಾದನ ಇಂಕಲ್ನ ಸೋಲು ಅವು ಇಜಿಡ ಆತಂದವು ಇಂಕಲ್ಲಿಗೆ ಬೇಜಾರು ಆತೆ ಇಂಕ ಹೆಚ್ಚಿಗೆ ಮೇಡಮ್ ಅಲ್ಲೇ ಎಲ್ಲೂ ಬಾಯಿ ಬರೋದಿಲ್ಲ ಪಾಪ ತೀರಿ ಅದಕ್ಕೆ ಬಾಯಿ ಬೇಜಾರು ಆತೆ ಒಕ್ಕದಲ್ಲಿ ಇಂಕಲ್ಲಿ ಬೇತದಲ್ಲ ಲಾಸ್ ಹೆಂಚಿನ ಆತನಲ್ಲ ಮಲ್ಲೆತ್ತಿಜಿ ಎಲ್ಲೂ ಬಾಯಿ ಬರಂದಿನ ಎಲ್ಲರಿಗೆ ಅತಿ ದುಃಖ ದೇವರಾಗಲಿಗೆ ಆತ್ಮ ಶಾಂತಿ ತಿಕ್ಕೊಳ್ಳ ಅಂತಿಮ